ಸೊಲ್ಮೆಲು ನಮ್ಮ ಕುಟ್ಲ ತುಳು ವಾರ್ತೆಲು ಇತ ವಾರ್ತೆ ದೇವರ ಕರಾವಳಿ ಪ್ರದೇಶ ಸೇರಿನಂಚ ರಾಜ್ಯದ ಮಾತ ಮುಜರಾಯಿ ದೇವಸ್ಥಾನಲೆಡ್ ಮೊಬೈಲ್ ಫೋನ್ ಗಲಸುನೆನ ನಿಷೇಧ ಮಲ್ತದ ರಾಜ್ಯ ಸರ್ಕಾರ ಆದೇಶ ಪಿದಡ್ಪಾದಣ ದೇವಸ್ಥಾನದ ಅಂಗಣಲೆಡ್ ಸುತ್ತಮುತ್ತ ಇಂಚಿ ಪದ ದಿನಕ್ಲೆಡ್ ಮೊಬೈಲ್ ಫೋನ್ ಗಲಸುನ ಹೆಚ್ಚೊಂದಿತ್ತದ ಭಕ್ತಿರ ದೇವಸ್ಥಾನಕ್ಕೆ ಬನ್ನಗ ಅವು ರಿಂಗಾಪನ ಬೊಕ್ಕ ಪಾತಿರುನ ರೀತಿರ್ದ ದೇವಸ್ಥಾನಡು ಕೆಲಸ ಮಲ್ಪನಕ್ಲೆಗ್ ಬೊಕ್ಕ ಭಕ್ತರಿಗೆ ಭಾರಿ ಕಿರಿಕಿರಿ ಆವಂದಿತ್ತಡ ಒಂಜೇ ಕಡೆಟ್ ಗೇನದಿದ್ದು ಪ್ರಾರ್ಥನೆ ಪೂಜೆ ನಡಪಾಯರೆ ಸರಿಯಾವಂದಿಜ್ಜಾಂಡ್ ಅಂಚಾದು ಮಾತಾ ಭಕ್ತಿರ ದೇವಸ್ಥಾನಗೂ ಪೊಗ್ಗುನಗ ಫೋನ್ ಬಂದ್ ಮಲ್ತದಿವಡೊಂದು ಧಾರ್ಮಿಕ ದತ್ತಿ ಇಲಾಖೆ ಆದೇಶ ಪಿದಡ್ಪಾದಡ ತಮಿಳುನಾಡು ಇಂಚಿನ ಕಾನೂನು ಜಾರಿಡುಂಡು ಕರ್ನಾಟಕ ಸರ್ಕಾರದ ಹಿಂದೂ ಧಾರ್ಮಿಕ ಇಲಾಖೆದ ಸುತ್ತುಡು 30,000 ಹೆಚ್ಚು ದೇವಸ್ಥಾನಲು ದೇವಸ್ಥಾನದ ಶುದ್ಧಾಚಾರ ಉರಿಪಾಯರೆ ಭಕ್ತರಿನ ಮೊಬೈಲ್ ಫೋನ್ ಗಲಸುನೆನ ನಿಷೇಧ ಮಲ್ಪರೆ ಕರ್ನಾಟಕ ಹಿಂದೂ ದೇವಸ್ಥಾನಲಿನ ಪೂಜೆ ಮಲ್ಪನಕ್ಲ ಒಕ್ಕೂಟ ಮುಖ್ಯ ಕಾರ್ಯಂತರ KSN ದೀಕ್ಷಿತ್ ತುಂಬಾಳ್ತಿಡು ಈ ದುಂಬುದ ಸರ್ಕಾರಗೂ ಭಿನ್ನ ಇತ್ತದಿತ್ತಂಡು ಸರ್ಕಾರದ ಸುತ್ತಾಲೆ ದೇವಸ್ಥಾನಲಿಗೆ ನನಾತೆ ಮುಟ್ಟೋಡು ಆಂಡ ತುಳುನಾಡದ ದೇವಸ್ಥಾನಲಿಡು ಮೊಬೈಲ್ ಫೋನ್ ಗಲಸುನ ನಿಷೇಧ ಮಲ್ತಿನ ಬಗೆಟ್ ಈ ದುಂಬೆ ಬೋರ್ಡ್ ಪಾಡ್ದಿರ ಕುಡ್ಲದ ಶರವು ಶ್ರೀ ಶರಬೇಶ್ವರ ಮಹಾಗಣಪತಿ ದೇವಸ್ಥಾನ ಮುಜರಾಯಿ ಇಲಾಖೆಗೆ ಸೇರ್ದ ಇಜ್ಜಾಂಡಲ ಮೊಬೈಲ್ ಫೋನ್ ನಿಷೇಧ ಮಲ್ತದಂಡ ಜಾಮರ್ ಸೇರ್ಸವೊಂದುಂಡೊಂದು ದೇವಸ್ಥಾನದ ಆಡಳಿತ ಮಂಡಳಿ ತೆರಿಪಾದಂಡ ಸರ್ಕಾರದ ಆದೇಶ ಎಡ್ಡೆ ಸಂಗತಿ ಒಂದು ಭಕ್ತರಿನ ಉದ್ದೇಶದಿ ಒಂದು ಮಾತ್ರ ಉಂಡು ಆಂಡ ಪೂಜೆ ಮಲ್ಪನಕ್ಲು ದೇವಸ್ಥಾನದ ಬೇರೆದಕ್ಲು ದೇವಸ್ಥಾನದ ಉಲ ಈ ಮೊಬೈಲ್ನ ಗಳಸುವೇರು ಕೆಲವು ಕಡೆಟ್ ಅಕ್ಲಿಡ್ದೆ ಉಪದ್ರ ಆವೊಂದುಂಡೊಂದು ಪನ್ಪುನ ದೂರು ಕೇಂದು ಬೈದಂಡ ಕರಿನ ಪಾಕತಿನೊಕ್ಲೆಡ್ ಮುಲ್ಪ ನಡ್ತೊಂದುಪ್ಪುನ ಕಾಮಗಾರಿಲೆಡ್ದು ಜನಕಂಗಾಲತೆರ ಸಂಬಂಧಪಟ್ಟಿನಕ್ಲುನ ನಾಂಡಲ ಸರಿಯಾಯಿನ ಕ್ರಮದೆತ್ತೊಂದು ಸಾರ್ವಜನಿಕರಿಗೆ ಉಪದ್ರಾವಂದಿನಂಚ ತೂವಲ್ನೆಂದು ಒತ್ತಾಯ ಮಲ್ತದ ನಾಗರಿಕ ಹಿತರಕ್ಷಣಾ ಸಮಿತಿ ಕೂಳೂರುಡು ಮಾಮಲ್ಲ ಪ್ರತಿಭಟನೆ ನಡಪಾಂಡ್ ರಾಜಮಾರ್ಗ ತಾಜೇತ ಕೂಳೂರುಡು ಜನಸಂಚಾರ ಮಲ್ಪಂದಿನಂಚ ಆತಂಡ್ ಮುಲ್ಪ ಸಂಕ ಕಟ್ಟೊನಪುದಡ್ ಜನಕ್ಲೆಗ್ ಉಪದ್ರ ಕೊರೊಂದುಂಡು ಓಲುಲ ಇಜ್ಜಂದಿನ ಪಾಕ ಸಂಕುಲೆನ್ ಮುಲ್ಪ ಕಟ್ಟೊಂದುಂಡು ಅಧಿಕಾರುಲು ಒಂಜಿ ಯೋಜನೆ ಪತ್ತೆರಂಡ ಐನ ನಿಘಂಟದ ಪುರ್ತುಡು ಮಲ್ತು ಮುಗಿ ಬಂದೆ ಅಂಚನೆ ಬುಡ್ದು ಪೋಪ್ನವು ಸಾರ್ವಜನಿಕರಿಗೆ ಕಷ್ಟ ಆವೊಂದುಂಡೊಂದು ಪ್ರತಿಭಟನೆದಕ್ಲು ಏವ್ರ ತೋಜಾಯಿರ ಮಾರ್ಗ ಹಾಳಾದ ಊರ್ದ ಜನಕ್ಲೆಗ್ ಬೇರೆದಕ್ಲೆಗ್ ಗಾಡಿ ಡ್ರೈವರ್ಲೆಗ್ ಮುಖ್ಯವಾದ ಆಂಬ್ಯುಲೆನ್ಸ್ಲೆಗ್ ಶಾಲೆದ ಜೋಕ್ಲೆನ ಬಸ್ಲೆಗ್ ಕಂಪನಿ ಕೆಲಸಗು ಪೋಪನಕ್ಲೆಗಿಂಚ ಮಾತಾವರ್ಗದಕ್ಲೆಗ್ ಉಪದ್ರ ಆತಂಡ ಎಂದೆನ ಶಾಶ್ವತ ಪರಿಹಾರ ಮಲ್ಪಲೆಂದು ಪ್ರತಿಭಟನೆಡು ಒತ್ತಾಯ ಮಲ್ತಿರ ಆ ಕೊಳೆ ರಿಪೇರಿಗೆ ಸುಮಾರು ದುರಸ್ತಿ ಕಾರ್ಯಕ್ರಮಕ್ಕೆ ಅವರಿಗೆ ಎಲ್ಲಿ ಡ್ಯಾಮೇಜ್ ಇದೆ ಎಲ್ಲಿ ಲೀಕೇಜ್ ಇದೆ ಗೊತ್ತಾಗಲಿಲ್ಲ 15 ಫೀಟ್ ರೋಡು ಆಗಿದ್ರೂ ಕೂಡ ಯಾವುದೇ ರೀತಿಯಲ್ಲಿ ನಮಗೆ ಲೀಕೇಜ್ ಸಿಗಲಿಲ್ಲ. ಕೊನೆಗೆ ಲೀಕೇಜ್ ಸಿಕ್ಕಿದ್ದು ಈ ಫ್ಲೈಓವರ್ ಅಡಿಗಡೆ. ಅಷ್ಟು ದಿನ ಆ ಧೂಳು ಮತ್ತು ಆ ಕೆಸರು ನೀರು ಪೋಲಾಗಿದ್ದು ಒಂದು 45 ದಿನ ನೀರು ಪೋಲಾಗಿದೆ. ಹೈವೇಯಲ್ಲಿ ಮಳೆಗಾಲಗಿಂತ ಜಾಸ್ತಿ ನೀರು ವೇಸ್ಟ್ ಆಗಿ ಹೋಗಿದೆ, ಸಾರ್ವಜನಿಕರ ಆಸ್ತಿ ಪಾಸ್ತಿ ಹಾಳಾಗಿದೆ. ಇಲ್ಲಿ ಅಂಗಡಿ ಮುಂಗಟ್ಟು ಹೋಟೆಲ್ ಮಾಲೀಕರಿಗೆ ಯಾವುದೇ ಕಾರಣದ ವ್ಯಾಪಾರ ಮಾಡಲಿಕ್ಕೆ ಭಾರಿ ಕಷ್ಟ ಕೊಡ್ತಾ ಇದೆ. ಯಾಕೆಂದರೆ ರಸ್ತೆಯಲ್ಲಿ ಯಾವಾಗಲೂ ರೋಡ್ ಬ್ಲಾಕ್, ತಾವೀಗ ನೋಡಿರ್ಬೋದು, ಈಗಲೂ ಕೂಡ ಬ್ಲಾಕ್ ಇದೆ ಇಂಥ ಸಮಯದಲ್ಲಿ ಕೂಡ. ಸೊ ಈ ವ್ಯವಸ್ಥೆಯಲ್ಲಿ ನಾವು ಕಳೆದ 1 ವರ್ಷದಿಂದ ಆಮೇಲೆ ರಿಪೇರಿ ಅವರು ಏನು ದುರಸ್ತಿ ಕಾರ್ಯಕ್ರಮ ಆದ ನಂತರ ಅವ್ರು ಯಾವ ರೀತಿ ಅವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ನಮಗೆ ಪರ್ಮನೆಂಟ್ ಸೊಲ್ಯೂಷನ್ ಟೈಪ್ ಮುಚ್ಚಿಕೊಡಲಿಲ್ಲ, ಸುಮ್ಮನೆ ಒಂದು ತೇಪೆ ಕಾರ್ಯಕ್ರಮ ಮಾಡಿದ್ದಾರೆ. ಇದು ಹೆವಿ ವೆಹಿಕಲ್ ಓಡಾಡೋ ಜಾಗ, ಮೇಲಾಗಿ NH 66 ಇಂತಹ ವ್ಯವಸ್ಥೆಯಲ್ಲಿ ಯಾವ ರೀತಿ ಕಾಮಗಾರಿ ಮಾಡಬೇಕಂತೇಳಿ ಸಿಟಿ ಕಾರ್ಪೊರೇಷನ್ ಇಂಜಿನಿಯರು ನುರಿತವುಳ್ಳರಿದ್ದಾರೆ ಅಂತ ಹೇಳ್ತಾರೆ. ನಾವು ಸ್ಮಾರ್ಟ್ ಸಿಟಿ ಮಾಡಲಿಕ್ಕೆ ಗಮನ ಕೊಡ್ತಾ ಇದ್ದೀವಿ. ಆದರೆ ಇಲ್ಲಿ NH 70ನಲ್ಲಿ ಈ ಭಾಗದಲ್ಲಿ ಈ ಥರ ವ್ಯವಸ್ಥೆ ಇದ್ದರೂ ಕೂಡ ಅದನ್ನು ವ್ಯವಸ್ಥೆ ಮಾಡಲಿಕ್ಕೆ ಸಂಬಂಧಪಟ್ಟ ಸರಿಯಾದ ಇಂಜಿನಿಯರ್ಸ್ನಾಗಲಿ ಅಥವಾ ಡಿಪಾರ್ಟ್ಮೆಂಟ್ ಅದರ ಬಗ್ಗೆ ಗಮನ ತಗೊಳ್ಳೋದಾಗಲಿ ಮಾಡ್ತಾ ಇಲ್ಲ, ಕಾಟಾಚಾರಕ್ಕೆ ಮಾಡ್ತಾ ಇದ್ದಾರೆ. ನ್ಯಾಷನಲ್ ವೇಸ್ಟ್ ನಮ್ಮ ಟ್ಯಾಕ್ಸ್ ಎಲ್ಲ ತಗೊಂಡು ನ್ಯಾಷನಲ್ ವೇಸ್ಟ್ ಆಗ್ತಾ ಉಂಟು. ಒಡಿಪ ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲೆಡೆಯಾದ ಕೇರಳ ರಾಜ್ಯದ ಕಾಸರಗೋಡುಗು ಕರೆಂಟ್ ಒದಕಾವನ ಯೋಜನೆಗೆ ಪಾಕ ಅಡ್ಡಿ ಬೈದಂಡ ಒಂಜಿ ಕಡೆಟ್ ಈ ಯೋಜನೆ ತುರ್ತು ಅನುಷ್ಠಾನ ಮಲ್ಪನ ಉಮೇದಡ್ ಕಂಪನಿ ಇತ್ತಂಡಲ ಜನಕ್ಲನ ಬಾರಿ ಇರುವುದ ಯೋಜನೆ ಶುರುವಾಯರೆ ಅಡ್ಡಿ ಅವೊಂದುಂಡು. ಕಾಸರಗೋಡುಗು ಕರೆಂಟ್ ಕೊನಪನ ಯೋಜನೆ ತಯಾರಾತಂಡ 400 kV ಒಡಿಪು ಕಾಸರಗೋಡು ಟ್ರಾನ್ಸ್ಮಿಷನ್ ಲೈನ್ YKTL ಒಂದು ಆದಿತ್ತದ ಯೋಜನೆ ಅನುಷ್ಠಾನ ಅಂಡ ಕರ್ನಾಟಕಗೂ ಕರೆಂಟ್ ಮಾರ್ನೆಡ್ ಆದಾಯ ಬರ್ಪನೊಂದು ಮಾಹಿತಿ ಉಂಡು. ಗ್ರೀನ್ ಎನರ್ಜಿ ಕಾರಿಡಾರ್ ಯೋಜನೆಡ್ ಮಾತಾ ರಾಜ್ಯಲನ ಪವರ್ ಗ್ರಿಡ್ಲೆನ್ ನ್ಯಾಷನಲ್ ಪವರ್ ಗ್ರಿಡ್ ಜೋಡ್ಸಾಯರೆ ತಯಾರಾಯಿನ ಅಂತಾರಾಜ್ಯ ಯೋಜನೆ ಒಂದು ಆದುಂಡು. ಕೇಂದ್ರ ಇಂಧನ
ಮಂತ್ರಾಲಯ 2022 ಜನವರಿ ಆಚೆಗೆ ಈ ಯೋಜನೆಗೆ ಒಪ್ಪಿಗೆ ಕೊಡ್ತುಂಡು. ಉತ್ತರ ಪ್ರದೇಶ, ತಮಿಳುನಾಡು, ರಾಜಸ್ಥಾನ, ಹಿಮಾಚಲ ಪ್ರದೇಶ, ಕೇರಳ, ಕರ್ನಾಟಕ ಬೊಕ ಗುಜರಾತ್ ರಾಜ್ಯರು ಈ ಯೋಜನೆಡು ಸೇರ್ದುಲ್ಲ. ಜಿಲ್ಲೆದ ಕುಡ್ಲ, ಬೆದ್ರ, ಬಂಟ್ವಾಳ ಬೊಕ ಮುಲ್ಕಿ, ಒಡಿಪು ಜಿಲ್ಲೆದ ಕಾರ್ಲ ಬೊಕ ಕಾಪು ತಾಲೂಕ್ಲೆಡ್ ಈ ಯೋಜನೆದ ಟವರ್ ತಾಪನೆ ಆದ ಕರೆಂಟ್ ಜಂತಿ ಕೇರಳಗೂ ಜೋಡ್ಸಾವುಂಡು. ಸ್ಟೈರ್ ಲೈಟ್ ಕಂಪನಿ ಪವರ್ ಲೈನ್ ಯೋಜನೆ ಅನುಷ್ಠಾನ ವಹಿಸೊಂದಿತ್ತದ ಪಾಕ ಕಡೆಟ್ ಸರ್ವೆ ಕಾರ್ಯ ಮುಗಿದಂಡ. ಕಾಪು, ಕಾರ್ಲ, ಮುಲ್ಕಿ, ಬೆದ್ರ, ಕುಡ್ಲ, ಬಂಟ್ವಾಳ ಕ್ಷೇತ್ರದ ಸುತ್ತುಡು ಕರೆಂಟ್ ಜಂತಿ ಸಾಗುಂಡು. 177 ಹೆಚ್ಚ ಲೊಕೇಶನ್ ಲೆಡ್ ಕರೆಂಟ್ ಜಂತಿಲು ಸಾಗೆರೆ ಎತ್ತದ 17 ಲೊಕೇಶನ್ ಸರ್ವೆ ಕಾರ್ಯ ಮುಗಿದಂಡ. ಸ್ಥಳೀಯ ಆಡಳಿತ ಸಂಸ್ಥೆಲೆಡ್ ನಕ್ಷದ ಮಾಹಿತಿನ ಪ್ರದರ್ಶನ ಮಲ್ತದಿತ್ತದ ಇಂದಕ್ಕೆ ಜನಕ್ಲೆನ ಭಾರಿ ಇರೋದ ತೋಜಿದಂಡ. ನಮ್ಮ ಗ್ರಾಮದ ಮೂಲಕ ನಂದಿಕೂರಿನಿಂದ ಕಾಸರಗೋಡಿಗೆ ಹೈ ಟೆನ್ಷನ್ ಲೈನ್ ಹೋಗ್ತದಂತೆ. ಅದರಲ್ಲಿ ನಮ್ಮದು ಒಂದು 56 ಸೆಂಟ್ ಜಾಗ ಹೋಗ್ತದೆ. ಅದರ ಬಗ್ಗೆ ನಮಗೆ ಸರಿಯಾದ ಮಾಹಿತಿ ಇಲ್ಲ. ಅದು ಖಾಲಿಯಾಗೂ ಟವರ್ ಹಾಕುವವರಿಗೆ ಮಾತ್ರ ನೋಟಿಸ್ ಕೊಟ್ಟಿದ್ದಾರೆ, ಲೈನ್ ಹೋಗುವವರಿಗೆ ಯಾರಿಗೂ ನೋಟಿಸ್ ಕೊಡಲಿಲ್ಲ. ಅದು ಲೈನ್ ಹೋಗುವಾಗ ಎಲ್ಲರಿಗೂ ನೋಟಿಸ್ ಕೊಡಬೇಕಿತ್ತು ಅವಾಗ, ಹಾಗೆ ಮಾಡಲಿಲ್ಲ ಅವಾಗ. ತೆಂಕಮಿಜಾರ ಗ್ರಾಮದ ಎಂಕಲ್ನ ಅಂತ ಜಾಗ ಪೋಪುನು ತಾಂಬಾಡಿದಲ್ಪ ಅವು ಎಂಕ್ಲು ಪೋರೆ ಬಿಡ್ಪು ಎಂಕ್ಲಿಗೆ ಮುಳ್ಳು ಜಾಗ ಪುಣು ಅಂತ ಎಂಕ್ಲಿಗೆ ಸಮಸ್ಯೆ ಬಂಡ ಎಂಕ್ಲ ಜಾಗ ಪೋಪುಂಡತೆ ಅಂಚ ಬಕ್ಕ ನೆಟ್ಟ ಕೃಷಿಗೆ ಬರೋ ತೊಂದರೆ ಆವಣ ಎಂಕ್ಲಿಗೆ ಆ್ಯಕ್ಷನ್ ನೆಟ್ಟ ಬರ್ರ ಬಲ್ಲಿಂದು ಗೌರ್ಮೆಂಟ್ ಜಾಗ ಕೊಂಡೋದ ಎಂಕ್ಲ ಬರೋ ವರ್ಗದ ಜಾಗ ಅಂಚ ಕೊಂಡ ಎಂಕ್ಲ ಕೃಷಿ ಭೂಮಿ ಹಿಡಿತ ಮೇಯ್ನ್ ಸಪ್ಲೈ ಪೋಂಡ ಎಂಕ್ಲಿಗೆ ಬಾರಿ ತೊಂದರೆ ಆಪುನು ಉಲ್ಪ ದೇಪಂಡ ಎಂಕ್ಲು ಒಂದಂತ ಜಾಗ ಉಪ್ಪು ಕೃಷಿ ಅವು ಮಲ್ತಂದ ಅಂಡ ಐಟ್ ಪೋಂಡ ಎಂಕ್ಲು ದಾಡ ಕೃಷಿ ಮಲ್ಪರ ಆಪುಜಿ ಎಂಗ್ಲಿಕ್ಕೆ ಈ ಲೈನ್ ಪೋರೆ ಬಲ್ಲಿಂದ ಎಂಕ್ಲು ಮಾತ್ರ ನಾಶಿ ಅಪ್ಪನು ಕೆಲದಕ್ಕೆ ನೋಡಿಸಿ ಕೊಡ್ತಾರೆ, ಕೆಲದಾಗ ನೋಡಿಸಿ ಕೊಡ್ತೀರಿ ಅಕ್ಕನತಿಗೆ ಅಕ್ಕಳು ಬತ್ತು ಬೋಲು ಅಲ್ಪ ಅಲ್ಪ ಟಚ್ ಬಾಡ್ದು ಬೋಗ್ತಾರೆ. ಭಾರಿ ತೊಂದರೆ ಒಂದು ಪ್ರತಿ ಒಂಜಿ ರೈತರಿಗಿಲ್ಲ ಒಂದೊಂದು ಜಾಗ ಉಪ್ಪುಂಡೆ ಈಗ ಜಾಗದ ಸ್ಥಳದ ಇವು ಗುಳಿಗೆ ಪಂಜಿಲ್ ಬಂದು ಸಾನುಂಡು ಆಯ್ತ ಬರೀ ನಡುವೆ ಒಂದುಂಡು ಅವು ಖಂಡಿತವಾದ ಎಂಕ್ಲು ಆಕ್ಷೇಪ ಎಂಕ್ಲು ಉಂಡು ಫುಲ್ಲು ಮಾತೇನ ಆಕ್ಷೇಪ ಉಂಡು ಪಂಡ ಒಂದಂತ ಕೃಷಿ ಉಪ್ಪು ನಾವೇನೇ ಐಟ ಕೊಂಡ ಎಂಕ್ಲು ಓಟೆ ಹೋಗಿ ಎಂಕ್ಲು ನಮಗೆ ಯಾರು ಕಂಪನಿಯವರು ಯಾರು ಬಂದರು ಆಚಾರ್ಯ ಅಂತೇಳಿ ಅವರು ಬಂದು ನಮಗೆ ತಿಳಿಸಿ ಹೋಗಿದ್ದಾರೆ, ನೋಟಿಸನ್ನು ಕೊಡಲಿಲ್ಲ. ನಮಗೆ 68 ಸೆಂಟ್ಸ್ ಜಾಗ ನಿಮ್ಮದು ಹೋಗ್ತದೆ ಅಂತ ನಮಗೆ ಹೇಳಿದ್ದಾರೆ, ಮತ್ತೊಂದು 2 ಎಕರೆ ಜಾಗ ಹೋಗ್ತದೆ ಅಂತ ಹೇಳಿದ್ದಾರೆ. ಆದರೆ ನಮಗೆ ನೋಟಿಸ್ ಗೀಟಿ ಅಂತ ಬರಲಿಲ್ಲ. ಹಾಗಾಗಿ ನಮ್ಮದು ಏನಂತ ಹೇಳಿದ್ರೆ ನಮ್ಮದು ಕೃಷಿ ಮಾಡುವಂಥ ಏರಿಯಾ, ಕೃಷಿ ಮಾಡಲಿಕ್ಕೆ ಆಗೋದಿಲ್ಲ ನಮಗೆ. ಹಾಗಾಗಿ ನಮಗೆ ಯಾವುದೇ ನಮಗೆ ವೈರಿಂಗ್ ಯಾವುದು ನಮಗೆ ಬೇಡ, ನಮಗೆ ಜಾಗ ಫ್ರೀ ಬೇಕು. ಹಾಗೆ ನಮಗೆ ಇದರ ವೈರ್ ಹೋಗೋದು ಬಿಡ, ನಾವು ಬಿಡೋದು ಇಲ್ಲ. ಎಂತ ಮಾಡೋದು, ನಾವು ಈಗ ಈ ಎಲ್ಲ ಒಟ್ಟು ಸೇರಿ ಈಗ ಇದನ್ನು ಪ್ರತಿಭಟಿಸ್ತಾ ಇದ್ದೇವೆ. ಬೆದ್ರ ಸುತ್ತದ ತೆಂಕಮಿಜಾರ್, ಬಡಗಮಿಜಾರ್, ಕಲ್ಲಮುಣ್ಕೂರು, ಅಶ್ವತ್ಥಪುರಟ್ಟು ಇರೋದೈತದ ಗ್ರಾಮ ಪಂಚಾಯತ್ ಯೋಜನೆಗೆ ಎದುರಾದ ನಿರ್ಧಾರ ಕೈಕದೆ ತೊಂದರ. ಪವರ್ ಲೈನ್ ಕೃಷಿ ಭೂಮಿಡೆ ಪೋಪನೆ ಕೈಯತೋ ವರ್ಷಲೆಡ್ ಸ್ವಂತ ಜಾಗೆಡೆ ಬೆನ್ನು ಸಾಗುಲಿ ಮಲ್ತೊಂದು ಬೈದಿನೊಕ್ಲು ಜಾಗೆ ಕೊರಿಯರೆ ಪಿರಜಾರ್ದೆರ. ತೆಂಕಬೊಕ ಬಡಗಮಿಜಾರ್ ಗ್ರಾಮ ಸೇರ್ದುಪ್ಪುನ ಪಂಚಾಯತ್ಗೆ ಕಂಪನಿ ಭಿನ್ನೈತೊನ್ನಂಚ ಸಭೆ ನಡಪಾದ ಕಂಪನಿ ಅಧಿಕಾರುಲು ಮಾಹಿತಿ ಕೊರಿಯರೆತ್ತೆರ. ಆಂಡ ಗ್ರಾಮದ ಜನಕ್ಲಿಗೆ ಈ ಬಗೆಟ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮಾಹಿತಿ ಕೊರಂದಿನೇಕ ಭಾರಿ ಇರೋದ ತೋಜಿದಂಡ. गलत काम क्या सर? तो गवर्नमेंट का लाइन है, देखो क्या करते हैं? आपके पास कोई भी वर्क ऑर्डर नहीं है, वर्क ऑर्डर में तो हम काम करेंगे। इसका वर्क ऑर्डर पे देखो आगे तो देखो डीसी से तहसीलदार को जाना होता है, तहसीलदार से उसको वीए को जाना होता है, वीए नोटिस भेजने का, वीए नोटिस भेजने का, वीए नोटिस भेजने के बाद वो घर में पहुंचा देगा, घर वाला आके इनको पंचायत में बताने का इधर बताया कि उन लोग को ग्राम सभा करने का, ग्राम सभा करने के बाद ग्राम का लोग क्या बोलने का ऑब्जेक्शन है तो वो ऑब्जेक्शन नहीं करेगा, उस टाइम उन लोग परमिशन देना होता है। लोग पंचायत सर इसमें ऐसा अपने ये सब करे तो आज अपन अंधेरे में सब नहीं हम तो बोल रहेगा। ನೆಡ್ಡೋಡಿದ ಮಾತೃಭೂಮಿ ಸಂರಕ್ಷಣಾ ಸಮಿತಿ ಯೋಜನೆಗೆ ಭಾರಿ ಇರೋದ ಮಲ್ತದಂಡ. ಕೃಷಿ ಭೂಮಿಡೆ ಕರೆಂಟ್ ಜಂತಿ ಪೋಪನೆಗೆ ಇರೋದ ತೋಜಾದಂಡ. ತೆಂಕಮಿಜರ್ ಗ್ರಾಮ ಪಂಚಾಯತ್ ಯೋಜನೆದ ವಿಚಾರ ವಿಶೇಷ ಗ್ರಾಮ ಸಭೆ ನಡಪಾಯ ರಘುರ್ ಕಾರ್ಯರ ಪಿಡಿಒ ಕಂಪನಿದ ಅಧಿಕಾರುಲು ಸಭೆ ನಡಪಾವನ ಬಗೆಟ್ ಭರವಸೆ ಕೊಡ್ತಾರೆ. ನಮ್ಮ ಕರ್ನಾಟಕಕ್ಕೆ ಕರೆಂಟ್ ಇಲ್ಲ ಅಂತ ಇವರು ಕೇರಳಕ್ಕೆ ಲೈನ್ ಎಳಿಲಿಕ್ಕೆ, ಇಲ್ಲಿಂದ ನಂದಿಕೂರಿನಿಂದ ಕಾಸರಗೋಡಿಗೆ ಲೈನ್ ಎಳಿಲಿಕ್ಕೆ ನಮ್ಮ ಕೃಷಿ ಎಲ್ಲ ಭೂಮಿ ಹಾಳು ಮಾಡಿ ಇಲ್ಲಿಂದ ಲೈನ್ ಕೊಂಡೋಗ್ತಾರೆ. ಅದಕ್ಕೆ ನಾವು ಎಲ್ಲರೂ ವಿರೋಧ ಇದ್ದೇವೆ, ನಾವು ಇದನ್ನು ಬಿಡುವುದಿಲ್ಲ. ಇಲ್ಲಿ ಇವರಿಗೆ ಯಾವುದೇ ಪರ್ಮಿಷನ್ ಇಲ್ಲದೆ ಇವರು ಬಂದಿದ್ದಾರೆ. ಡಿ ಸಿ ಪರ್ಮಿಷನ್ ಉಂಟು, ತಹಸೀಲ್ದಾರ್ ಪರ್ಮಿಷನ್ ಉಂಟು ಅಂತ ಹೇಳ್ತಾರೆ, ಆದರೂ ಕೂಡ ಯಾವುದೇ ಪರ್ಮಿಷನ್ ಇವರಲ್ಲಿ ಇಲ್ಲ.
ಇವರು ನಾವು ನಮಗೆ ಕೆಲಸ ಮಾಡಲಿಕ್ಕೆ ಉಂಟಂತ ಹೇಳಿ ಅವರು DC ಅವರಿಗೆ ಲೆಟರ್ ಕೊಟ್ಟಿದ್ದಾರೆ ಅಷ್ಟೇ. ಪಂಚಾಯತಿಂದ ಆಗಲಿ ವಿಎಂದಾಗಲಿ ಯಾವುದೇ ಆರ್ಡರ್ ಇಲ್ಲ, ಇವರಿಗೆ ಸಿಗಲಿಲ್ಲ. ಪಂಚಾಯತ್ನಲ್ಲಿ ಅವರು ಬಂದು ಜಬರ್ದಸ್ತಿ ಅಲ್ಲಿ ನೋಟಿಸಲ್ಲಿ ಸರ್ವೆ ನಂಬರ್ ಎಲ್ಲ ಹಾಕಿದ್ದಾರೆ, ಅವರು ಪರ್ಮಿಷನ್ ಇಲ್ಲದೆ ಹಾಕಿದ್ದಾರೆ. ಆದ್ದರಿಂದ ಇದನ್ನು ನಾವು ಖಂಡಿಸ್ತೇವೆ. ಇದು ಆಗಲಿಕ್ಕೆ ಖಂಡಿತವಾಗಿ ನಾವು ಬಿಡುವುದಿಲ್ಲ. ನಮಗೆ ಹೇಳದೆ ಬಂದು ಇಲ್ಲಿ ಸರ್ವೆ ಮಾಡಿದ್ದಾರೆ. ಅವರು ಸರ್ವೆ ಮಾಡುವಾಗ ನಮಗೆ ಫೋನ್ ಬರ್ತಾ ಉಂಟು. ಫೋನ್ ಬಂದ ಕೂಡಲೇ ನಾವೆಲ್ಲ ಅಲ್ಲಿ ಸೇರಿ JCB ಕೂಡ ಬಂದಿದ್ದವ್ರದ್ದು, JCB ಕೂಡ ನಾವು ದೊಣ್ಣೆಯಿಂದ ಓಡಿಸಿದ್ದೇವೆ. ಆದ್ದರಿಂದ ಅವರು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಅಲ್ಲಿ ಕೂತ್ಕೊಂಡು ನಾವು ಕೂಡ ಕಾತ್ಕೊಂಡು ಹೊಟ್ಟೆಗೆ ಅನ್ನ ಇಲ್ಲದೆ ನಾವು ಅಲ್ಲಿ ಒಂದು 100-200 ಮಂದಿ ಜಮಾ ಆಗಿ ಅವರನ್ನು ನಾವು ಹಿಂದೆ ಓಡಿಸಿದ್ದೇವೆ. ಈಗ ಮೊದಲಿನ ಜನರು ಇಲ್ಲ, ಈಗ ಬೇರೆ ಜನರು ಬಂದಿದ್ದಾರೆ. ಅವರು ನನಗೆ ಫೋನ್ ಮಾಡ್ತಾ ಇದ್ದಾರೆ, ನನಗೆ ಹಣದ ಆಮಿಷವನ್ನು ಹೇಳ್ತಾರೆ. ನಾನು ಆಮಿಷಕ್ಕೆ ಒಡ್ಡವನಲ್ಲ. ಇಲ್ಲಿನ ಜನರು ಯಾವುದೇ ಹಣಕ್ಕೆ ಇಲ್ಲಿ ಬಗ್ಗುವುದಿಲ್ಲ, ಇಲ್ಲಿ ನಾವು ಬಿಡುವುದೇ ಇಲ್ಲ ಖಂಡಿತವಾಗಿ. ಬೆನ್ನಿ ಸಾಗುಲಿದಕ್ಲೆಗೂ ಪದ್ರ ಆವಂದಿನಂಚ ಅಕ್ಲೆನ ಕೃಷಿ ಭೂಮಿ ಪೋವಂದಿನಂಚ ಈ ಯೋಜನೆ ಒಂಜಿ ಸರಿಯಾಯಿನ ಸಾರಿಡು ಪೋಯರೆ ಈ ಸಮಸ್ಯೆನ ಪರಿಹಾರ ಮಲ್ಪಡಾತಂಡ. ಕೇಂದ್ರ ಕಂದಾಯ ಇಲಾಖೆದ ದುಂಬುದ ಅಧಿಕಾರಿ ಒರ್ಯಾನ ಪುನಃ ಕುರಿನ ಸ್ಟೇಟ್ ತೋಜಿದಂಡ ತೀರ್ನರೇನ 83 ವರ್ಷ ಪ್ರಾಯದ ಗೋಪಾಲ ನಾಯಕ್ ಪಂಡದ ಗುರ್ತ ಮಂದದೇರ ಉಸಾರಿಜ್ಜಾಂದೆ ತೀರ್ದ ಮೂಜಿದಿನ ಆದಿಪ್ಪೊಂದು ಸಂಶಯ ತಾಳ್ದಂಡ. ಗೋಪಾಲ ನಾಯಕ್ ನರಸಿಂಹಂಗೆ ದೇವಸ್ಥಾನದ ಕೈತಲೆ ಒರಿಯೇ ವಾಸ ಮಲ್ತೊಂದಿತ್ತರ. ಮಣಿಪಾಲ ಸ್ಟೇಷನ್ ಪೊಲೀಸ್ ಅಧಿಕಾರಿಗಳು ಜಾಗಿಗೆ ಬತ್ತದ ತನಿಖೆ ನಡಪಾಯರ. ಸಮಾಜ ಸೇವಕರ ನಿತ್ಯಾನಂದ ಒಳಕಾಡು ವೈದ್ಯಕೀಯ ಪರೀಕ್ಷಾ ಕೇಂದ್ರಗೂ ಪುನಃ ಸಾಗರೆ ಸಾಯಾತಿರ. ಪಣಂಬೂರು ರಾಜಮಾರ್ಗ ತಾಚೀಟ್ ಅಂಗಾರೆ ಮಧ್ಯಾಹ್ನ ಲಾರಿ ಸ್ಕೂಟರ್ಗೆ ಗುದ್ದುದು ತೋಕುರುದ ಟೈಟಸ್ ಫೆರಾವೋ ಪನ್ಪುನಾರ್ ತೀರ್ದೇರ ಅರೆಗ ಅಶ್ಪ ವರ್ಷ ಪ್ರಾಯಾದಿತ್ತಂಡ. ಟೈಟಸ್ ಸ್ಕೂಟರ್ ಬುಡೊಂದು ಪೊನಗ ಮಾರ್ಗುಡು ಗುಂಡಿ ತೋಜಿನಿಡ್ದವರ ಹೊರಡ್ತವರನೆ ಸ್ಕೂಟರ್ ಬುಡ್ಪುನ ನಿಧಾನ ಮಲ್ಪುನಗ ಪಿರವುಡ್ದರ ಬಸೊಡು ಬತ್ತಿನ ಸರಕದ ಲಾರಿ ಸ್ಕೂಟರ್ಗೆ ಇಡ್ತದಂಡ. ಅರೆನ ಸ್ಕೂಟರ್ದ ಒಟ್ಟುಗು 100 ಅಡಿ ತಾತು ದೂರಗು ಒಯ್ತೊಂದು ಪೋತುಂಡ ಅಂಚಾದ ಜೋರು ಪೆಟ್ಟಾದ ಟೈಟಸ್ ಪೆರಾವು ಜಾಗಿಡೆ ತೀರ್ದೇರ. ಕುಡ್ಲ ನಗರ ಉತ್ತರ ಟ್ರಾಫಿಕ್ ಪೊಲೀಸರು ಜಾಗಿಗೆ ಬತ್ತದ ತನಿಖೆ ಮಲ್ತದೇರ. ರಾಜಮಾರ್ಗ ಸೇರ್ದು ಮುಖ್ಯ ಮಾರ್ಗಲೆಡು ಗುಂಡಿ ಬುಡ್ದು ಗಾಡಿ ಬುಡ್ಪುನಕ್ಲ ಜೀವಗು ಸಂಚಕಾರ ತಂಡ. ಅಪರೂಪದ ಬೊಕ ತೂಯರೆ ಪೊರ್ಲದ ಸ್ಪಾಟೆಡ್ ಮೊರೈ ಈಲ್ಸ್ ಪನ್ಪನ ಮೀನ್ ಸುರತ್ಕಲ್ ಬೀಚ್ ಕೈತಲ್ ಸೈತದ ಬೂಡ್ತಿತ್ತಂಡ. ಇಂದೆತ ವೈಜ್ಞಾನಿಕ ಪುದರ್ ಜಿಮ್ನೋಥೋರಾಕ್ಸ್ ಮೊರಿಂಗಾ ಇಂದೆನ ಊರುಡು ಅರೋಳಿ ಮೀನಂದು ಪನ್ಪೇರ. ಒರುಕವು ಕಂದಡಿ ಉಚ್ಚದಂಚ ತೋಜಿನ ಒಂದು ಕಪ್ಪು ಬೊಟ್ಟ ಇದ್ದದ ತೂಯರೆ ಪುರ್ಲುಂಡು. ಈ ಜಾತಿದ ಮೀನು ಕೆಂಪು ಉಪ್ಪುಂಡು ಆಂಡ ಈ ರೀತಿ ಕಪ್ಪು ಬೊಟ್ಟುದ ಮೀನು ತುಳುನಾಡ್ದಕ್ಲಿಗ ಅಪರೂಪ. ಈ ಮೀನು ಕುದುರು ಪ್ರದೇಶದ ಪಕಲ ದಿಡ್ಡದಂಚಿನ ಜಾಕಿಲಿಡು ವಾಸ ಮಲ್ಪುಂಡು. ಕಡಲ ಅಬ್ಬರದ ಸೆರೆಕ್ಲನ ಕಾರ್ಬಾರಡು ಒಂದು ಬರಿಕು ಬತದುಪ್ಪೊಂದು ಕುಡ್ಲದ ಕಡಲು ಮೀನುಗಾರಿಕೆ ಸಂಶೋಧನಾ ಸಂಸ್ಥೆದ ಕುಡ್ಲ ಪ್ರಾದೇಶಿಕ ಕೇಂದ್ರ ವಿಜ್ಞಾನಿ ರಾಜೇಶ್ KM ತೆರಿಪಾದಿರ. ಒಂದು ಸಾಧಾರಣ ಅಶ್ಪ ಸೆಂಟಿಮೀಟರ್ ಉದ್ದ ಬುಲೆಪುಂಡು. ರಡ್ಡರೆಡ್ದು ಹೆಚ್ಚ ಕಿಲ ವಜನ್ ಉಪ್ಪುಂಡು. ಒಂಜೆ ವಾಸ ಮಲ್ಪುಂಡು. ಉಷ್ಣವಲಯದ ಒಂದು ತೆತ್ತಿದಿಯರೆ ವಲಸೆ ಪೊಪ್ಪಾಂದಾರು ಮಾಹಿತಿ ಕೊಡ್ತೇರ. ತುಳು ಬಾಸಡಿಂದೇನು ಮರಂಜ ಮೀನೊಂದು ಪನ್ಪೇರ. ಕಲ್ಲು ಉಪ್ಪುನ ಜಾಗಿಡ ಒಂದು ಗಾಳುಗು ಬೋರುಂಡು. ಕೂಲಿ ಪರ್ತೆ ಉಪ್ಪುಂಡು. ಇಂದೇನು ಊರ್ದಕ್ಲು ತಿನ್ಪುಜರಂದು ಊರುದ ಮೀನುದಕ್ಲು ತೆರಿಪಾದೇರ. ಗುರುಪುರ ಬಂಟೆರ್ನ ಮಾತೃ ಸಂಘದ ನೆಲೆಟ್ ಜಾಗತಿಕ ಬಂಟೆರ್ನ ಸಂಗೋಲೆನ ಒಕ್ಕೂಟ ಕುಡ್ಲ ಬಂಟೆರ್ನ ಯಾನೆ ನಾಟವೇರ್ನ ಮಾತೃ ಸಂಘ ಕುಡ್ಲ ಇಂಟರ್ನ್ಯಾಷನಲ್ ಬಂಡ್ಸ್ ವೆಲ್ಫೇರ್ ಟ್ರಸ್ಟ್ ಕುಡ್ಲ ಬಕ ಬೆಂಗಳೂರು ಬಂಟೆರ್ನ ಸಂಘದ ಜತೆ ಸೇರಿಗಡೆ ಐತಾರ ವಾಮಂಜೂರು ಇಂಗ್ರೇಜದ ಸಭಾಭವನಡು ಗುರುಪುರ ಬಂಟೆರ್ನ ಮಾತೃ ಸಂಘದ 10ನೇ ವರ್ಷದ ದಶಮಾನೋತ್ಸವದ ಆಚರಣೆ ನಡೆತಂಡ. ಸಂಘದ ದುಂಬುದ ಗುರ್ಕಾರ್ಯರ ರಾಜ್ಕುಮಾರ್ ಶೆಟ್ಟಿ ಎದ್ಕೊಂಡರ. ಕುಡ್ಲ ತಾಲೂಕು ಬಂಟೆರ್ನ ಯಾನೆ ನಾಡವೇರ್ನ ಮಾತೃ ಸಂಘದ ಸಂಚಾಲಕರ ವಸಂತ ಶೆಟ್ಟಿ ಲೇಸನು ಉದಿಪನ ಮಲ್ತೆರ. ವಸಂತ ಶೆಟ್ಟಿ ಪಾತಿರ್ದ ಸಮಾಜದ ಜನಕ್ಲೆನ ಬಿಡ್ಸಾದಿಗೆ ಪಿದೈ ಬರ್ಪುನಂಚ ಮಲ್ತದ. ಸಮಾಜದ ಜವನ ಜವಂದಿ ಸಾಧನೆ ಮಲ್ಪುನಂಚ ಉಮೇದು ಕೊರ್ಪುನವು ಈ ಕಾರ್ಯಕ್ರಮದ ಉದ್ದೇಶ ಅಂದು ಪಂಡೆರ. ನಮ್ಮ ಪೂರ ಬಂಟ ಸಮಾಜನ ಒಂಜಿ ಒಟ್ಟು ಮಲ್ಪೊಡು. ಆ ಸಮಾಜದ ಯುವ ಜನತೆನೆ ಅಗಲ್ನ ವಿದ್ವತ್ತುನ ಒಂಜಿ ಪಿದೈಕ ನೋಡು. ಅಗಲಿಗೆ ಆ ವಿದ್ವತ್ತು ಎಂಚಿನ ಉಂಡು ಅವೇನು ಒಂಜೆ ನಮ್ಮ ಇಂಚಿನ ಒಂಜಿ ಸಂಗುಲು ಪೂರ ಒಟ್ಟು ಪಾಡ್ದು ಅಗಲ್ನ ವಿದ್ವತ್ತುನ ಪಿದೈಕ ಅಂತದ್ದು ನಮ್ಮ ಆ ಯುವ ಜನನು
ನಮ್ಮ ಸಮಾಜದ ಯುವ ಜನತೆನೆ ಏತು ಎತ್ತರಗೂ ಕೊನೋಲಿ ಪಂಪಿನ ಒಂಜಿ ಅಭಿಲಾಷದಿ ಒಂದು ನಮ್ಮ ಗುರುಪುರ ಬಂಟರ ಮಾತೃ ಸಂಘದಗಳು ಈ ಒಂಜಿ ಕಾರ್ಯಕ್ರಮನು ಆಯೋಜನೆ ಮಲ್ದೇರು. ನಮ್ಮ ಮೆಗ್ಗೆ ಪರೇನಗುಲೆ ನಮ್ಮ ಮೆಗ್ದಿ ಪಲ್ದಿನಗುಲೆ ಪಂಪಿನ ಒಂಜಿ ಎಡ್ಡೆ ಭಾವನೆದ ಇದು ಈ ಸ್ಪರ್ಧೆ ಬಾರಿ ಒಂಜಿ ಎಡ್ಡೆ ರೀತಿ ಆವಡು. ವಾಮಂಜೂರು ಸೆಂಟ್ ಜೋಸೆಫ್ ಇಂಗ್ರೇಜಿದ ಧರ್ಮಗುರು ಜೇಮ್ಸ್ ಡಿಸೋಜಾ ಪಾತಿರ್ದು ಎಡ್ಡೆ ಸಮಾಜ ಕಟ್ಟೆರಗಾದ ಒರಿಯನು ಒರಿ ಎಡ್ಡೆಡ್ದು ಮರ್ಯಾದೆ ಕೊಡ್ದು ಮಾತೆರ್ಲ ಸಂತೋಷಡು ಬದುಕುನಂಚ ನಮ್ಮ ಪ್ರಯತ್ನ ಮಲ್ಪಡೊಂದು ಪಂಡೆರ. ಸಮಾಜದಲ್ಲಿ ನಾವು ಬೇರೆ ಬೇರೆ ಜಾತಿಯವರು, ಪಂಗಡದವರು, ಭಾಷೆಯವರು ಹಾಗೂ ಸಂಸ್ಕೃತಿ ಬೇರೆ ಬೇರೆ ವಿಧದಲ್ಲಿ ನಾವು ಬೆರೆತುಕೊಂಡಿದ್ದೇವೆ. ಯಾವ ಧರ್ಮದಲ್ಲಿಯೂ ಇರಲಿ, ಜಾತಿಯಲ್ಲಿರಲಿ, ಸಂಸ್ಕೃತಿ ಭಾಷೆಯಲ್ಲಿ ಇರಲಿ, ಆದರೂ ನಾವು ಮನುಷ್ಯರು ದೇವರ ಕೃತಿ, ದೇವರು ನಮಗೆ ಸೃಷ್ಟಿಸಿದ್ದಾರೆ ಎಲ್ಲರನ್ನು ಎಂಬ ಒಂದು ಭಾವನೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಒಂದು ಉತ್ತಮ ಸಮಾಜವನ್ನು ರೂಪಿಸಲು ಎಲ್ಲರೂ ನಾವು ಪರಿಶ್ರಮ ಪಟ್ಟು ಒಬ್ಬರನ್ನೊಬ್ಬರನ್ನು ಪ್ರೀತಿಸಿ, ಗೌರವಿಸಿ, ಅಭಿನಂದಿಸಿ, ಒಬ್ಬರನ್ನೊಬ್ಬರು ಸಮಾಜದಲ್ಲಿ ಸಂತೋಷದ ಜೀವನ, ಸಮಾಧಾನಕರ ಜೀವನವನ್ನು ಮಾಡಲು ನಾವು ಅವಕಾಶ ಮಾಡಿ ಕೊಡಬೇಕು. ಇದು ಒಬ್ಬರು ಇಬ್ಬರಿಂದ ಸಾಧ್ಯವಿಲ್ಲ. ನಾವು ಪ್ರತಿಯೊಬ್ಬರು ಎಲ್ಲಿ ಯಾವ ಸ್ಥಳದಲ್ಲಿ ಇದ್ದೇವೆಯೋ ಆ ಸ್ಥಳದಲ್ಲಿ ನಾನು ಖಂಡಿತವಾಗಿಯೂ ಇಂಥ ಒಂದು ವಾತಾವರಣವನ್ನು ರೂಪಿಸಲು ಶ್ರಮಿಸುತ್ತೇನೆ. ಎಲ್ಲರಲ್ಲಿಯೂ ಸಂತೋಷದಿಂದ ಬಾಳಿ ಎಲ್ಲರಿಗೆ ಸಂತೋಷ ಕೊಟ್ಟು ಎಲ್ಲರೂ ಸಂತೋಷದಲ್ಲಿ ಜೀವಿಸುವಂತೆ ನಾನು ನನ್ನ ಜೀವನವನ್ನು ಕೂಡ ಖಂಡಿತವಾಗಿಯೂ ಅಂತಹ ಒಂದು ರೀತಿಯಲ್ಲಿ ಅಳವಡಿಸಿಕೊಳ್ತೇನೆ ಎಂಬ ಭಾವನೆಯನ್ನು ಇಟ್ಟುಕೊಂಡಾಗ ಒಂದು ಸ್ವಾಸ್ಥ್ಯ ಸಮಾಜವನ್ನು ನಾವು ಸೃಷ್ಟಿಸಲು ರೂಪಿಸಲು ಖಂಡಿತವಾಗಿಯೂ ಸಾಧ್ಯವಿದೆ. ಪುರಾಣದ ಶ್ರೀರಾಮಕೃಷ್ಣ ತಪೋವನದ ಶ್ರೀ ವಿವೇಕ ಚೈತನ್ಯ ಸ್ವಾಮೀಜಿ ಆಶೀರ್ವಚನ ಕೊಡ್ದು ಪಿದೈ ದೇಶಗೂ ಪೋಯಿನ ಜೋಕುಲ ನಮ್ಮ ಸಂಸ್ಕೃತಿ ಮತತೊಂದುಲ್ಲೇರು ನಮ್ಮ ಕುಲ ಭಾಷೆ ಸಂಸ್ಕೃತಿ ಓಲುಲ ತುಯರ ತಿಕ್ಕಂದ ಬಂಟ ಸಮಾಜೊಡ್ಲ ಕಷ್ಟುಡುಪ್ಪು ನಕ್ಲುಲ್ಲೇರು ಮಾತಾ ಸಮಾಜ ಗಟ್ಟಿ ಆಂಡ ಸನಾತನ ಧರ್ಮ ಗಟ್ಟಿ ಆಪುಂಡು ಮಾತರಿಗ್ಲ ಬಂಟ ಸಮಾಜ ಆದರ್ಶ ಆವಡೊಂದು ಪಂಡೆರ. ಭಾರತ ದೇಶ ಒಂದು ವಿಚಿತ್ರವಾಯಿನ ಪರಮ ಪವಿತ್ರವಾಯಿನ ದೇಶ. ಸ್ವಾಮಿ ವಿವೇಕಾನಂದರ ಪಂಪಿನ ಲೆಕ್ಕ ಭಾರತದ ಲೆಕ್ಕ ದೇಶ ಇಡೀ ಜಗತ್ತಿನ ನಾಡಂಡ ಕುಡೊಂಜೀಜಿ. ಎಸ್ಪೆಷಲಿ ನಮ್ಮ ಜೋಕುಲು ಪೂರ ಅಮೇರಿಕ ಉಪ್ಪೋಪೇರು, ಇಂಗ್ಲೆಂಡ್ ಉಪ್ಪೋಪೇರು, ಅವಳು ದುಂಬುದ ವ್ಯಾಸಂಗ ಮಲ್ಪಾರೆ ಹೈಯರ್ ಸ್ಟಡೀಸ್ಗೆ ಹೋದು ಅವಲೇ ಸೆಟ್ಲ್ ಆಪೇರು. ನಮ್ಮ ಭಾರತ ದೇಶನು ಮದರ್ತಿರ್ದು ಬಿಟ್ಪೇರು. ಬಂಟೇರಿ ಏತಿ ಎಡ್ಡೆನ ಅಂಚನೆ ಅಕಲ್ನೆಟ್ ಕೆಲವು ನ್ಯೂನತೆಲೆ ಉಂಡು. ಇಂದು ಸಮಾಜದಕ್ಕೆ ಗೊತ್ತುಂಡು, ಕೆಲವರು ಪನ್ಪೇರು ಕೆಲವರು ಪನ್ಪುಜರ. ನಮ್ಮ ಎಲ್ಲೆಲ್ಲಿಯ ಜೋಕುಲು ಎಲ್ಲೆಲ್ಲಿಯ ಆಣು ಜೋಕುಲಾದಪ್ಪು, ಪೊಣ್ಣು ಜೋಕುಲಾದಪ್ಪು, ಜವನೀರಾದಪ್ಪು, ಜವಂದಿನಕುಲಾದಪ್ಪು. ನಮ್ಮ ಸನಾತನ ಧರ್ಮದ ಆ ಒಂಜಿ ರೂಪುರೇಷೆ ನಮ್ಮ ದುಂಬುದಕ್ಕಲು ಹಿರಿಯರು ಎಂಚ ನಡತಂದು ಬೈದೇರು ಐನು ಮದತಿರ್ದು ಬಿಡ್ತ. ಅವು ಭಾಷೆ ಆಯ್ತು ಅಕಲು ಪಾಡ್ನ ಡ್ರೆಸ್ ಆದಪ್ಪು, ಸಮಾಜಡು ಎಂಚ ನಡತಂದು ಉಲ್ಲೇರು ಅವು ಆದಪ್ಪು. ಶಾಲೆ ಕಾಲೇಜಿಗೆ ಪೋಪಿನಕಲು ಎಂಚಿನ ವ್ಯಸನಗೂ ತಿಕ್ಕದು ಬುರ್ದಾದಪ್ಪು. ಇಂದೇನು ಪೂರ ಒಂಜಿ ಚೂರು ಮನಸ್ಸಿಡು ಅವಲೋಕನೆ ಮಲ್ತಂಡ ಗೊತ್ತಾಪುಂಡು ನಮ್ಮ ನ್ಯೂನತೆ ಎಂಚಿನ ಅಂದ. ಆದರ್ಶ ಬಲಿಷ್ಠ ರಾಷ್ಟ್ರ ಕಟ್ಟುಡುಂದಾಂಡ ಪ್ರತಿ ಒಂಜಿ ಸಮಾಜಲ ಐಟ್ ಸಚ್ಚಾರಿತ್ರತೆ ಉಪ್ಪೋಡು, ಕ್ಯಾರೆಕ್ಟರ್ ಉಪ್ಪೋಡು. ಸ್ವಾಮೀಜಿ ಪನ್ಪೇರು ವಿವೇಕಾನಂದರ್ನ ಪಾತ್ರ ಎಂಚ ಪಂಡ ಅವೊಂಜಿ ಬಾಂಬ್ ಪಾಡಿನ ಲೆಕ್ಕ. ಸಚ್ಚಾರಿತ್ರತೆ ಇತ್ತಿನಾಯೇ 1000 ತಪ್ಪು ಮಲ್ತುಂಡಲ್ಲ ಅವು ತಪ್ಪುಂದು ಗೊತ್ತಾಪುಜಿ. ಸಚ್ಚಾರಿತ್ರತೆ ಕ್ಯಾರೆಕ್ಟರ್ ಇಪ್ಪಂದಿನಾಯೇ ಒಂಜಿ ತಪ್ಪು ಮಲ್ತುಂಡಲ್ಲ ಅವು ಮಲ್ಲ ತಪ್ಪು ಆಪುಣುಂದು. ಅಂಚಾದು ನಮ್ಮ ಸಮಾಜ ಅವು ಪ್ರತಿ ಸಮಾಜಲ ಅದಕ್ಕೂ ವಿಶೇಷವಾದ ಬಂಟ ಸಮಾಜ ನಮ್ಮ ಜೋಕುಲೆಗ್ ಅಪ್ಪೆಮ್ಮನಕ್ಲು ಸಚ್ಚಾರಿತ್ರತೆ ಕಡೆಪುಡೋಡು ಕಲ್ಪೋಡು ಆಯ್ತು. ಒಟ್ಟಿಗೆ ಧರ್ಮದ ವಿಷಯ ಒಂಜಿ ಚೂರು ಪನೋಡು.
ಗುರುಪುರ ಪಂಚಾಯತ್ ಪಿಡಿಒ ಪಂಕಜ ಶೆಟ್ಟಿ, ಆದ್ಯಪಾಡಿ ಶ್ರೀ ನೀಲಕಂಠ ಉಮಾಮಹೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಸರರು ಮಂಜುನಾಥ ಭಂಡಾರಿ ಶೆಡ್ಡೆ, ಪುಣೆ ಹೋಟೆಲ್ ಉದ್ಯಮಿ ಯಶವಂತ ಶೆಟ್ಟಿ, ಬುಲಿಚಿಲ್ಪರ ಕೃಷಿಕರ ರಾಜೇಂದ್ರ ಮೇಂಡಾಮುಗರು, ಸುಭಾಷ್ ಭಂಡಾರಿ ಪಾಲ್ಗೊಂಡರು. ಸಂಘದ ಜತೆ ಕಾರ್ಯಂತರ ಹರಿಕೇಶ್ ಶೆಟ್ಟಿ ಸೊಲ್ಮೆ ಸಂದಾಯರು, ಪುರುಷೋತ್ತಮ ಭಂಡಾರಿ ಬೊಕ್ಕ ಅರ್ಪಿತಾ ಶೆಟ್ಟಿ ಕಾರ್ಯಕ್ರಮ ಸುಧಾರ್ತೆರು. ಸ್ವಸ್ತಿಕ್ ಕಲಾ ಕೇಂದ್ರ ಜಲ್ಲಿಗುಡ್ಡೆ ಬೊಕ್ಕ ನ್ಯೂಸ್ ಕರ್ನಾಟಕ ಕುಡ್ಲದ ಒಟ್ಟು ಸಿರಿಗೆಡ್ ನಾಗುರಿ ಕಪಿತಾನಿಯು ಸೇರಿದಂಚ ಬೇತೆ ಬೇತೆ ಕಡೆಟ್ ಎಜೆ ಆಸ್ಪತ್ರೆದ ಮೆಡಿಕಲ್ ಸೈನ್ಸ್ ವಿಭಾಗದ ಜತೆ ಸಿರಿಗೆಡ್ ಜೂಕ್ಲೆಗ್ ನೆತ್ತಿರ್ದಾನ ಸಂಬಂಧ ಕಣ್ಣು ಪರೀಕ್ಷೆದ ಶಿಬಿರ ಅಟ್ಟಣೆ ಮಲ್ತದಿತ್ತೆರ ಮಲ್ಲ ಬಿನ್ನೆರ್ ಸಿಂಡಿಕೇಟ್ ಬ್ಯಾಂಕ್ದ ದುಂಬದ ಹಿರಿಯ ಮ್ಯಾನೇಜರ್ ಬಿ ಪ್ರಕಾಶ್ ಪೈ ಪಾತಿರ್ದ ನರಮಾನ್ಯ ಕುಲಕ್ ಕಣ್ಣು ಬಿಲೆಬಾಳುನ ಕೊಡಿಗೆ ಉರಿ ಕಣ್ಣು ದಾನ ಮಲ್ತಂಡ ಇರುವೆರನ ಬದುಕಗ್ ಬುಲ್ಪು ಕೊರಲಿ ಎಂದು ಪಂಡ್ಯರ. ಸ್ವಸ್ತಿಕ್ ಕಲಾ ಕೇಂದ್ರದ 20ನೇ ವರ್ಷಾಚರಣೆ ಲೆಕ್ಕೊಡು ಆಜಿ ಶಾಲೆಲೆಡು ನಡಪೈನ ಕಾರ್ಯಕ್ರಮಟು ಧರ್ಮಗುರು ಜೆರಾಲ್ಡ್ ಫ್ರಾನ್ಸಿಸ್ ಪಿಂಟೋ, ಪಾಲಿಕೆ ಸದಸ್ಯರೈನ ಕೇಶವ ಮರುಳಿ ಬೊಕ ಸಂದೀಪ್ ಗರೂಡಿ, ಕೆ ಅಶ್ರಫ್, ಶೋಭಾ ಪೂಜಾರಿ ಪಾಲ್ದೆತೊಂಡೆರು. ಭಿನ್ನರಾದ ಪಾಲ್ದೆತೊನ್ನ ನಮ್ಮ ಕುಡ್ಲ ಚಾನಲ್ದ ಡಾಕ್ಟರ್ ಪ್ರಿಯಾ ಹರೀಶ್ ಪಾತಿರ್ದು ಒಂಜಿ ವರ್ಷಡು 21 ಬೇತೆ ಬೇತೆ ಸಮಾಜ ಸೇವಾ ಕಾರ್ಯಕ್ರಮನು ಗ್ರಾಮ ಗುಕರ್ನ ಸ್ವಸ್ತಿಕ್ ಕಲಾ ಕೇಂದ್ರ ಕುಡ್ಲನಗರಗು ಮಾದರಿಂದು ಪಂಡೆರು. ಆದರ್ಶ ಶಾಲೆಡು ವತ್ಸಲ ಮಲ್ಲಿ, ಬಜಾಲ್ ನಂತೂರು ಶಾಲೆಡು ಮಹಮ್ಮದ್ ಮುಸ್ತಾಫಾ, ಬಜಾಲ್ ಪಡ್ಪು ಶಾಲೆಡು ಅಕ್ಬರ್ ಶರೀಫ್ ಬೊಕ ಸಂತ ಜೋಸೆಫರ್ನ ಶಾಲೆದ ವ್ಯವಸ್ಥಾಪಕಿ ಭಗಿನಿ ಶೈಲ ಆಜಿ ಶಾಲೆದ ಮುಖ್ಯೋಪಾಧ್ಯಾಯರು ಪಾಲ್ಗೊಂಡರು. ಎಜೆ ಆಸ್ಪತ್ರೆದ ಡಾಕ್ಟರ್ ಅನುಷಾ ಉಪಾಧ್ಯಾಯ, ಡಾಕ್ಟರ್ ವೈಷ್ಣ, ಡಾಕ್ಟರ್ ನಿಶಿತಾ ರೈ, ಡಾಕ್ಟರ್ ಶ್ರುತಿ, ಡಾಕ್ಟರ್ ಶ್ರಾವ್ಯ, ಡಾಕ್ಟರ್ ಶರೀ ಮತಗುತ್ತು ಮೊಕ್ಲೆನ ಕೂಟ ಆಜನೂರ್ ದುರ್ದಲ ಹೆಚ್ಚು ಜೋಕುಲ್ ಬೊಕ ಆಕ್ಲೆನ ಇಲ್ಲದಗ್ಲಿಗ ಕಣ್ಣು ಪರೀಕ್ಷೆ ಮಲ್ತೆರ 30 ಜನಕ್ಕೆ ಹೆಚ್ಚಿಗೆ ಮರ್ದಗ ಆಸ್ಪತ್ರೆದ ಕೆಂಪು ಕಾರ್ಡ್ ಕೊರಿಯರ್. ಅಳಪೆ ಕರ್ಮಾರ್ದ ಆದರ್ಶ ವಿದ್ಯಾನಿಲಯಡು ಮುಗಿತಲಲೇಸ್ ನಡೆತಂಡ. ಸ್ವಸ್ತಿಕ್ ಕಲಾ ಕೇಂದ್ರದ ಗುರ್ಕಾರ್ಯರ ಕೆಸಿ ಹರಿಶ್ಚಂದ್ರ ರಾವ್, ಬಾಕಿ ಪದಾಧಿಕಾರಿಗಳು ಸದಸ್ಯರು ಬೊಕ ನ್ಯೂಸ್ ಕರ್ನಾಟಕದ ಸಿಡಿಒ ಪ್ರತಿಮಾ ಪವಾರ್ ಪಾಲ್ಗೊಂಡರು. ಮಕ್ಕಳಿಗೆಲ್ಲ ಫ್ರೀ ಕಣ್ಣಿನ ಚೆಕಪ್. ಹೆಚ್ಚಿನ ಮಕ್ಕಳ ಕಣ್ಣೆಲ್ಲ ನನ್ನ ಮಟ್ಟಿಗೆ ನೋಡುವಾಗ ಸರಿ ಉಂಟು, ಆದ್ರೆ ಸಹ ಈ ಒಂದು ಚೆಕಪ್ ಕ್ಯಾಂಪ್ ಮಾಡಿದ್ದೇವೆ ನಾವು. ಒಳ್ಳೆ ಮಂದಕ್ಕೆ ಕಾಲೇಜಿಗೆ ಹೋಗಿ ಉತ್ತಮ ಕೆಲಸ ಮಾಡಬೇಕು. ಮತ್ತೆ ಎಲ್ಲ ಕಲ್ತಾದ ಮೇಲೆ, ಕೆಲಸ ಸಿಕ್ಕಿದ ಮೇಲೆ ಶಾಲೆಯನ್ನು ಬಿಟ್ಟು ಹಾಕ್ಬೇಡಿ. ಶಾಲೆಗೆ ಎಲ್ಲ ಸಹಾಯ ಮಾಡಬೇಕು. ನೀವು ನಮ್ಮ ಹಾಗೆ ನೀವು ಒಂದು ಒಳ್ಳೆ ಒಂದು ಡಾಕ್ಟರ್ ಆಗಬೇಕು, ಕೆಲವರು ಇಂಜಿನಿಯರ್ ಆಗಬೇಕು, ಕೆಲವರು ಬ್ಯಾಂಕಿಗೆ ಸೇರ್ಬೇಕು. ಮತ್ತು ಆದ್ಮೇಲೆ ಸೇರಿ ಆದ್ಮೇಲೆ ಸಂಬಳ ಎಲ್ಲ ಬಂದ್ಮೇಲೆ ಈ ಒಂದು ಶಾಲೆಯನ್ನು ಮರಿಬೇಡಿ. ಇದೇ ನನ್ನ ಒಂದೇ ಒಂದು ಮಕ್ಕಳಿಗೆ ನಂದು ವಿಶ್. ಅವ್ರು ಮಾಡ್ತಾರೆ ಹೇಳಿ ನಾನು ನೆನೆಸುವುದು. ಅನೇಕ ಜನರಿಗೆ ಒಳ್ಳೆಯ ಕೆಲಸವನ್ನು ಮಾಡಿಕೊಡ್ತಾರೆ. ಈ ಸಂದರ್ಭದಲ್ಲಿ ಅವರಿಗೆ ಶುಭ ಸಂದೇಶವನ್ನು ನಾನು ನೀಡುತ್ತೇನೆ. ಪ್ರತ್ಯೇಕವಾಗಿ ಅವರು ಮಾಡುವ ಈ ಜನಪರ ಕೆಲಸ ಇನ್ನೂ ಅಭಿವೃದ್ಧಿಯಾಗಲಿ ಮತ್ತು ಅನೇಕ ಜನರಿಗೆ ಇದರಿಂದ ಉಪಕಾರವಾಗಲಿ ಎಂದು ನಾನು ಹಾರೈಸ್ತೇನೆ. ಕಾರ್ಪೊರೇಟ್ಗಳಂತಹ ಅಥವಾ ಶಾಲೆಗಳಂತಹ ಶಿಕ್ಷಣ ಕೇಂದ್ರಗಳಂತಹ ಎಲ್ಲ ಒಂದು ಆಸಕ್ತರು ನಮಗೆ ವಿವಿಧ ರೀತಿಯಲ್ಲಿ ಸಹಕಾರ ಕೊಟ್ಟಾಗ ಇಂತಹ ಕಾರ್ಯಕ್ರಮಗಳು ಇನ್ನೂ ಸ್ವಸ್ತಿಕ್ ಕಲಾ ಕೇಂದ್ರ ಹೊರಹೊಮ್ಮಲು ಸಾಧ್ಯ ಅಂತ ನಾವು ಹೇಳ್ಬೋದು. ಉಚಿತ ನೇತ್ರ ತಪಾಸಣಾ ಶಿಬಿರ ಮಾಡಿರುವ ಈ ಒಂದು ಪುಣ್ಯ ಕಾರ್ಯ ಕಣ್ಣದಂಚಿನ ವಿಷಯ ನೇತ್ರದಾನ ಮಹಾದಾನ ಪಂಚಿನ ವಿಷಯ ನಮ್ಮ ಕೇಂದ್ರ ಮತ್ತೊಂದು ಪುಣ್ಯದ ಕೆಲಸದಿಂದ ನಮ್ಮ ಈ ಸ್ವಸ್ತಿಕ್ ಕಲಾ ಕೇಂದ್ರ ಮಾತನಾಡು ನನ್ನಲಾಂತ ಮಾಲ್ಪಂಚಿನ ಭಾಗ್ಯ ಮಕ್ಕಳಿಗೆ ದೇವರ ಒದಗಿಸಿಕೊಂಡು ಈ ದಿನಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ತೆಗೆದಿದ್ದು ನನ್ನದು ಮಗು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ತೆಗೆದುಕೊಂಡು ಅವೇನು ಸರ್ಕಾರ ಗೊತ್ತು ಮಾತನಾಡ ಮಕ್ಕಳು ಮಕ್ಕಳ ಕೆಲಸಕ್ಕೆ ಇದ್ದೇ ದೇವರ ಗೊತ್ತು ಮಾಡ್ತೇವೆ ಅಂಚಂದು ಮಕ್ಕಳಿಗೆ ನನ್ನಲಾಂತ ದೇವರಿಗೆ ಎಡ್ಡೆ ಮಾಡಿಕೊಂಡು ಸ್ವಸ್ತಿಕ್ ಕಲಾ ಕೇಂದ್ರದವರು ಈ ಕಣ್ಣಿನ ಒಂದು ಚಿಕಿತ್ಸಾ ಶಿಬಿರ ಮಾಡಿದ್ದಾರೆ. ನಮ್ಮ ಎಜೆ ಆಸ್ಪತ್ರೆ ವೈದ್ಯರು ಕೂಡ ಮಾತಾಡಿದ್ದಾರೆ, ಪ್ರಸಾದಕ್ಕ ಮಾತಾಡಿದ್ದಾರೆ. ಏನಂತ ಹೇಳಿದ್ರೆ ತಾವು ಮೊಬೈಲ್ ಬಗ್ಗೆ ಜಾಸ್ತಿ ಗಮನ ಹರಿಸಿದ್ರೆ ಎಲ್ಲಿ ತನಕ ಕಣ್ಣಿಗೂ ಕೂಡ ಹಾಳು, ನಮ್ಮ ಮನಸ್ಸಿಗೂ ಕೂಡ ಮೊಬೈಲ್ ಬೇಕು. ಮೊಬೈಲ್ ಬೇಕೇಳಿ ಬೇಡ ಅಂತ ಅಲ್ಲ, ಮೊಬೈಲ್ ಬೇಕು. ಯಾವಾಗ ಬೇಕು ಅಂತ ಹೇಳಿದ್ರೆ ನಮ್ಗೆ ಅದರಲ್ಲಿ ಒಳ್ಳೆ ಅಂಶ ಏನಿದೆ ಅದಕ್ಕೆ ಮೊಬೈಲ್ ಬೇಕು, ಕೆಟ್ಟ ಅಂಶಗಳು ಬರಬೇಕು. ಇತ್ತೀಚೆಗೆ ಏನಂತ ಹೇಳಿದ್ರೆ ಇನ್ಸ್ಟಾಗ್ರಾಮ್ ಅದು ಇದು ಪ್ರತಿ ಮಕ್ಕಳಿಗೆ ಓಪನ್ ಮಾಡಿ ಬರ್ತದೆ, ಫೇಸ್ಬುಕ್ ಅದು ಇದೆ. ಆದ್ರೆ ಆ ಮಕ್ಕಳು ಅದನ್ನೇ ಡೌನ್ಲೋಡ್ ಮಾಡಿ ಏನೆಲ್ಲ ವಿಚಾರ ಬರ್ತದೆ. ಮತ್ತೆ ಅದರಲ್ಲಿ ಒಂದು ಗೇಮ್ ಸಿಗಲ್ಲ,
ವೆಟ್ಟಿಂಗ್ ಆಗಬೇಕಂತ ಹೇಳಿದ್ರೆ ಜೀವನದಲ್ಲಿ ಆಳ್ಕೊಳ್ಳುವಂತ ಗೇಮ್ಸ್ಗಳು. ದಯವಿಟ್ಟು ಮಕ್ಕಳೇ ಇದನ್ನೆಲ್ಲ ಕಡಿವಾಣ ಹಾಕಿ, ಫೇಸ್ಬುಕ್ ಆಗಲಿ ಪ್ರತಿಯೊಂದು ವಿಷಯದಲ್ಲಿ ಕೂಡ ಕಡಿವಾಣ ಹಾಕಿ, ಯಾರ್ಯಾರು ತಮ್ಮ ಮಕ್ಕಳ ಚಿತ್ರವನ್ನು ಭಾವಚಿತ್ರವನ್ನು ಅದರಲ್ಲಿ ಹಾಕ್ತಾರೆ. ನನ್ನ ಮಗಳು ಉತ್ತ ಕೆಲಸ ಮಾಡಿದ್ರು ಅಂತ ಹೇಳಿ ಭಾವಚಿತ್ರ ಹಾಕ್ತಾರೆ. ಆ ಭಾವಚಿತ್ರ ಹಾಕಿದ ಮೇಲೆ ಅದು ಎಲ್ರಿಗೂ ಗೊತ್ತಾಗ್ತಾರೆ. ಆದ್ರೆ ಒಳ್ಳೆಯವರು ನೋಡಿದ್ರೆ ಕೆಟ್ಟವರು ಕೆಲವರು ಇದ್ದಾರೆ, ಕೆಟ್ಟ ದೃಷ್ಟಿಯಿಂದ ನೋಡುವವರು ಅವರಿಗೆ ಲೈಕ್ ಕೊಡುವಂಥದ್ದು, ಆಗ ನಮ್ಮ ಜೀವನ ಹಾಳು ಮಾಡುವಂಥದ್ದು. ಅದರಿಂದ ದಯವಿಟ್ಟು ನಮಗೆ ಮೊಬೈಲ್ ಬೇಕು, ಎಲ್ಲ ಬೇಕು, ಆದ್ರೆ ಮಕ್ಕಳೇ ಪಾಠದ ಕಡೆಗೆ ಜಾಸ್ತಿ ಗಮನ ಕೊಡಿ. ಜುಲೈ 14 ಕಾರ್ಲದ ಆಫೀಸ್ ಡೇ ಪೊಂಜು ಬೇಲೆದಾರು ಜೀವದ ತೆನ್ನ ಕೇಸಡ್ ಸಂತೋಷಿಯಾನೆ ಹರಿತನೆಯ ಪನ್ಪನಾಯನ ಪುದರ್ ಕೇಂದ್ರ ವೇದನ ಜೀವದ ತೊನ್ನ ಮಹಿಳಾ ಕೋಆಪರೇಟಿವ್ ಸೊಸೈಟಿ ಬೇಲದ ಪ್ರಮೀಳಾ ಮೇರನ ಸೋದರಿ ಕಸ್ಬಾ ಗ್ರಾಮ ಮಾರ್ಕೆಟ್ ಮಾರ್ಗದ ಪ್ರದೀಪ್ ದೇವಾಡಿಗ ಕೊರ್ನ ದೂರುಡು ಸಂತೋಷಿಯಾನೆ ಹರಿತನೆಯನ ಉಪದ್ರವದವರ 31 ವರ್ಷ ಪ್ರಾಯದ ಪ್ರಮೀಳಾ ಜೀವದ ತೆಂದರಿಂದ ದೂರ್ದೇರ ಮಾರ್ಕೆಟ್ ಮಾರ್ಗಡುಪ್ಪನ ಮಹಿಳಾ ಕೋಆಪರೇಟಿವ್ ಬ್ಯಾಂಕ್ ಆಫೀಸ್ ಸಹಾಯಕರಾದಿತ್ಯನ ಪ್ರಮೀಳಾ ಜುಲೈ 4 ಗಂಟೆಲಿಗೂ ಬಲ್ಲು ಪಾಡ್ದು ನೇಲ್ದು ಜೀವದೆ ತೊಂದೆರ ನಿಚ್ಚಲ 1 ಗಂಟೆಗೆ ಆಫೀಸ್ಗೆ ಪೋಪುನ ರಾಣಿ ಎನ್ಮ ಇರ್ವೇಕ ಪೋದಿತ್ತೆರ ಬಾಕಿದ ಬೇಲದಕ್ಲು ಬರ್ಪುನೇರ್ ತುಂಬೆ ಜೀವದೆ ತೊಂದೆರ ಆನಿ ಕಾಂಡೆ ಬೇಲೆದಲೆಕ್ಕೊಡು ಕಲಬುರ್ಗಿಡಿತ್ತಿನ ಪ್ರದೀಪ್ ದೇವಾಡಿಗೆರೆಗೆ ಪ್ರಮೀಳಾ ಜೀವದ ತೊನ್ನ ಗೊತ್ತಾದ 6 ಊರಿಗೆ ಬತ್ತದ ಇಚಾರಿಪನಗ ನರೇಶ್ ಪನ್ಪನಾಥ್ನ ದೂರದ ಸಂಬಂಧದಾಯೆ ಸಂತೋಷಿಯಾನೆ ಹರಿತನ್ಯಾಯ ಪನ್ಪನಾಯೆ ಉಪದ್ರ ಕೊರೊಂದಿತ್ತೆ ಎಂದು ಗೊತ್ತಾತಂಡ ಪ್ರಮೀಳಾ ಈ ಬಗೆಟ್ ದೋಸ್ತಿಗೆ ಪಂಡಿದಿತ್ತೆರ್ಗೆ 3 ಲಕ್ಷ ರೂಪಾಯಿ ಕೊರಡೊಂದು ಹರಿತನೆಯೆ 4 ತಿಂಗಳೊಡ್ದು ನಿಚ್ಚಲ ಉಪದ್ರ ಕೊರೊಂದಿತ್ತೆ ಎಂದು ತಿರಿದು ಬೈದಂಡ ಇಂದಕ್ಕೆ ಆಯನ ಉಪದ್ರವನೆ ಕಾರಣ ಅಂದು ದೂರು ತಿರುಪಾದಿರ ಕಾರ್ಲಾ ನಗರ ಪೊಲೀಸ್ ಸ್ಟೇಷನ್ IPC ಸೆಕ್ಷನ್ 300 ಆಜಿ ತಡಿಟ್ ಕೇಸ್ ಪಾಡ್ದಂಡ ಕಟಪಾಡಿ ಶಿರ್ವಾ ಮಾರ್ಗದ ಕಟಪಾಡಿ ಪರ ರೈಸ್ ಮಿಲ್ ಕೈತಲ್ ಕಟ್ಟೊಂದುಪ್ಪನ ಕಟೋಣ ಕೈತಲ್ ಕಟೋಣ ಕಾರ್ಮಿಕರಿರುವೆರು ಸೋಮವಾರ ಬಯ್ಯಗ್ ಪೆಟ್ಟು ಪಾಡ್ದು ಲಡಾಯಿ ಮಲ್ತೊಂದು ರಾಡ್ದ ಪೆಟ್ಟೆಡು ಒರಿಯನ ಜೀವ ಪೋತುಂಡು ತೀರ್ನ ಜನ ಒರಿಸ್ಸಾದ ಗಣೇಶ್ ಪಂಡದ ಗುರ್ತ ಮಲ್ದದೆರ ಅರೆಗ್ 5 ವರ್ಷ ಪ್ರಾಯ ಆತಂಡ ಆರೋಪಿ ಕಟೋಣ ಕಾರ್ಮಿಕೆ ಕಿಡ್ದು ಪದ್ರಡಾತೆ ಕೆಲಸದ ಇಸ್ಸೆಡು ಇರುವೆರಿಗೆ ಪಾತ್ರ ಅದ್ ಲಡಾಯಿ ಆತಂಡ ಗಣೇಶಿಗೆ ಜೋರ್ದ ಪೆಟ್ಟಾದಿತ್ತದ ಅಲ್ಪದಕ್ಲು ಬಕ ಒಟ್ಟುಗೆ ಕೆಲಸ ಮಲ್ಪನಕ್ಲು ಆಸ್ಪತ್ರೆಗೆ ಕೊನತೆರ ಆಂಡ ಅಪ್ಪಗನೆ ತೀರ್ದೆರಂದ ತಿರಿದು ಬೈದಂಡ ಕೈತಲ್ದ ಕಟೋಣಡು ಉತ್ತರ ಭಾರತದ ಪೈಂಟರ್ ಹಕನ್ ಪನ್ಪನರೆನ ಸ್ವಾಧೀನಗುದೆತ್ತನ್ನ ಪೊಲೀಸರು ವಿಚಾರಣೆ ಮಲ್ತೊಂದಿತ್ತದ ಕೆರ್ನಾಯನ ಬಗೆಟ್ ಮಾಹಿತಿ ಒಟ್ಟು ಮಲ್ತೊಂದುಲ್ಲೇರ ಒಡಿಪು ಜಿಲ್ಲೆದ ಎಸ್ಪಿ ಹಾಕೆ ಅಕ್ಷಯ್ ಮಚೀಂದ್ರ ಡಿವೈಎಸ್ಪಿ ಅರವಿಂದ ಕುಲಗಜ್ಜಿ ಕಾಪು ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಕೆಸಿ ಪೂವಯ್ಯ ಎಸ್ಐ ಶ್ರೀಶೈಲ ಮುರಗೋಡ ಬೊಕ್ಕ ಕಾಪು ಪೊಲೀಸರು ಜಾಗಿಗೂ ಹೋದು ಸಂಗತಿ ಪಿಂದೊಂದೆರ ಸುರತ್ಕಲ್ ಹಿಂದೂ ವಿದ್ಯಾದಾಯಿನಿ ಸಂಘ ಬೊಕ್ಕ ವಿದ್ಯಾದಾಯಿನಿ ಗ್ರಾಮೀಣ ಅಭಿವೃದ್ಧಿ ಬೊಕ್ಕ ಕೃಷಿ ತರಬೇತಿ ಸಂಸ್ಥೆ ವಿರಾಟದ ಒಟ್ಟು ಸಿರಿಗೆಡ್ ಪೆಲಕಾಯಿ ಕುಕ್ಕು ಬೊಕ್ಕ ಸ್ವಾವಲಂಬಿ ಸಂತೆನ ಜುಲೈ 23 ಸುರತ್ಕಲ್ ಗೋವಿಂದಾಸ ಪದವಿ ಪೂರ್ವ ಕಾಲೇಜ್ ಕೈತಲೊಪ್ಪುನ ವಿದ್ಯಾದಾಯಿನಿ ಸಂಕೀರ್ಣೋಡು ಅಟ್ಟಣೆ ಮಲ್ದದೇರ ಈ ಬಗೆಟ್ ಹಿಂದೂ ವಿದ್ಯಾದಾಯಿನಿ ಸಂಘದ ಗುರ್ಕಾರ್ಯರ ಜಯಚಂದ್ರ ಹತ್ವಾರ್ ಸುದ್ದಿ ಕೊಟ್ಟಡು ಮಾಹಿತಿ ಕೊಡ್ದು ಪೆಲಕಾಯಿ ಕುಕ್ಕು ಬೊಕ್ಕ ಹಿಡ್ದು ತಯಾರಾಯಿನ ಬಗೆ ಬಗೆ ತತೆನಸಲು ಅಪ್ಪಳ ಸೆಂಡಿಗೆ ಉಪ್ಪಡು ಫಿನೈಲ್ ಸಾಬೂನು ಬೊಕ್ಕ ಬೇತ ಇಲ್ಲಲ್ದ ಅಗತ್ಯದ ವಸ್ತುಲಿನ ಸ್ವಾವಲಂಬಿ ಸಂತೆಡು ಮಾರುಂಡು ದೈಕ್ಲೆನ್ ಸತ ಮಾರ್ಯರೆ ತಿಪ್ಪುಂಡು ಆಸರ ಆನಿಮಲ್ ಟ್ರಸ್ಟ್ ದ ನೆಲೆಟ್ ಸಾಂಕಂದ ನಾಯಿಲೇನ ದತ್ತುಗದೆ ತೊನ್ನ ಬೊಕ್ಕ ಮರ್ಲ ನಾಯಿ ಸೀಕ್ ಬರಂದಿನಂಚ ತಡೆಪುನ ಇಂಜೆಕ್ಷನ್ ಕೊರ್ಪುನ ಕಾರ್ಯಕ್ರಮ ಒಪ್ಪುಣೊಂದು ಪಂಡ್ಯರ ಸಂಘದ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಸುಧಾಕರ ರಾವ್ ಪೇಜವರ ಕಾರ್ಯಂತರಿ ಶ್ರೀರಂಗ MG ರಾಮಚಂದ್ರ ವಿಶ್ವರಾಜ್ ಇಡ್ಯಾ ಸುದ್ದಿ ಕೊಟ್ಟಡಿದ್ದೇರ ಕೃಷಿಗೆ ಸಂಬಂಧಪಟ್ಟ ಒಂದು ಹಲಸು ಮೇಳ ಮಾಡಬೇಕು ಅಂತ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ಒಳ್ಳೆಯ ನಮಗೆ ರೆಸ್ಪಾನ್ಸ್ ಸಿಕ್ಕಿದೆ ಇದಕ್ಕೆ. ಅದು ನಾಡ್ದು 23ನೇ ತಾರೀಕು ಆದಿತ್ಯವಾರ ಅಲ್ಲಿಯ ನಮ್ಮ ವಿದ್ಯಾದಾಯನಿ ಕಾಂಪ್ಲೆಕ್ಸ್ನಲ್ಲಿ ನಡೀಲಿಕ್ಕಿದೆ. ನಿಮ್ಮೆಲ್ಲರ ಅದಕ್ಕೆ ಸಹಕಾರವನ್ನು ಕೇಳ್ತೇವೆ. ಮತ್ತು ವಿದ್ಯಾದಾಯನಿ ಸಂಸ್ಥೆ ಜನರಿಗೆ ನಮ್ಮ ಹೊಸಬೆಟ್ಟು, ಸುರತ್ಕಲ್ಲು, ಕುಳಾಯಿ, ಆ ಕಡೆಯಲ್ಲಿ ಕೃಷ್ಣಾಪುರ, ಕಾಟಿಪಳ್ಳ, ಶ್ರೀನಿವಾಸನಗರ, ಮುಖದವರೆಗಿನ ಮಕ್ಕಳಿಗೆ ಬೇರೆ ಬೇರೆ ರೀತಿಯಲ್ಲಿ ವಿದ್ಯೆಯನ್ನು ಪಡ್ಕೊಳ್ಳಿಕ್ಕೆ ಸಹಾಯ ಮಾಡ್ತಾ ಇದೆ. ಹೆಣ್ಣು ಮಕ್ಕಳಿಗೆ ಫ್ರೀ ಎಜುಕೇಷನ್ ಕೊಡ್ತಾ ಇದ್ದೇವೆ. ಮತ್ತು ನಮ್ಮ ಕನ್ನಡ ಮೀಡಿಯಮ್ನಿಗೆ ನಾವು ವರ್ಷಕ್ಕೆ ಸಾಧಾರಣ ಒಂದು 50 ಲಕ್ಷ ಮಿಕ್ಕಿ ಖರ್ಚು ಮಾಡ್ತಾ ಇದ್ದೇವೆ. ಯಾಕಂದರೆ ಅಲ್ಲಿ ನಾವು ಫೀಸ್ ತೊಗೊಳ್ತಾ ಇಲ್ಲ. ನಮಗೆ 3 ಸ್ಕೂಲ್ಗಳಿದೆ ಕನ್ನಡ ಮೀಡಿಯಂನಲ್ಲಿ ಪಾಠ ಮಾಡುವಂಥದ್ದು. ಎಲ್ಲ ಮಕ್ಕಳಿಗೆ ನಾವು ಫ್ರೀ ಎಜುಕೇಷನ್ ಕೊಡ್ತಾ ಇದ್ದೇವೆ. ರಾಜ್ಯದೊರ್ಮೆಡು ಉಪ್ಪನ 85 ಕರ್ನಾಟಕ ಸರ್ಕಾರಿ ಪಾಲಿಟೆಕ್ನಿಕ್ ಬೊಕ್ಕ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿಲೆಡ್ ಕೆಲಸ ಮಲ್ತೊಂದುಪ್ಪನ 1300 ಅರೆಕಾಲದ ಉಪನ್ಯಾಸಕರು ಸರಿಯಾಯಿನ ಸಂಬಳ ತಿಕ್ಕಂದೆ ಕಂಗಾಲಾತೇರ
ಸರ್ಕಾರ ಎಂಕ್ಲೆನ ಭಾರಿ ವರ್ಷಲೆಡ್ದು ಸುಮಾರು ಮಲ್ತೊಂದು ಬೈದಂಡು ಕರಿನ 14 ವರ್ಷಲೆಡ್ ವಜ್ಜಿ ಒಂಜಿ ಸರ್ತಿ ಎಂಕ್ಲೆಗ್ ಮಿತ್ತ ಮಟ್ಟೋಗು ಏರಾದೆರ್ ಐತ ನಡುಟು ಎಂಕ್ಲೆಗ್ ಸಂಬಳಲ ಕಡಿಸೊಂದುಂಡು ಮಾತಾ ಪರ್ಬ ಕರೆದು ಪೋಂಡಲ ಎಂಕ್ಲೆನ ಸಂಬಳ ಬೈದಜೆ ಕಾತುಂದುಲ್ಲ ತಾಂತ್ರಿಕ ಉಪನ್ಯಾಸಕರಿಗೆ ಮಾತ್ರ ದಾಯ ಸಂಬಳ ಕಡಿಸಿದಂಡು ಸರ್ಕಾರದ ಈ ನೀತಿ ಸರಿಯಾಂದು ಅಖಿಲ ಕರ್ನಾಟಕ ಸರ್ಕಾರಿ ಪಾಲಿಟೆಕ್ನಿಕ್ ಅರೆಕಾಲದ ಉಪನ್ಯಾಸಕರ ಸಂಘದ ಪದಾಧಿಕಾರಿಗಳು ಏವ್ರ ತೋಜಾದೆರ್ ಈ ಬಗೆಟ್ ಸುದ್ದಿಗಾರರ ಪಾತಿರ್ನ ಸಂಘದ ಗುರುಕಾರ್ಯರು ಎಂ ಪ್ರಶಾಂತ್ ಬೆಂಗಳೂರು ಎಂಎಲ್ಸಿ ಹರೀಶ್ ಕುಮಾರ್ ಸೇರ್ನಂಚ ಪಾಕ ಪ್ರತಿನಿಧಿಲೇನು ಪಾತಿರ್ಪಾದ ಎಂಕ್ಲೆನ ಸಂಬಳ ಕೊರಿಯರೆ ಒತ್ತಾಯ ಮಲ್ತದ ಮಿತ್ತ ಮಟ್ಟದ ಬರೋ ಮಂತ್ರಿ ಎಂಸಿ ಸುಧಾಕರ್ಗೆ ಬೆನ್ನೈತೊಂದ ಅಂಡಲ ಬೇಡಿಕೆ ಕೈ ಸೇರ್ದಜೆ ಪಾಕ ಕಾಲೇಜಿಲೆಡ್ ಕೆಲಸ ಖಾಲಿ ಉಂಡು ಅಂಡಲ ಬೇಲೆಗೆ ದೀತಜರು ಎಂಕ್ಲಿನ ಸರ್ಕಾರ ಸುಮಾರು ಮಲ್ಪಂದೆ ಮುಖ್ಯವಾಹಿನಿಗೆ ಕನ್ನಡೊಂದು ಎಂ ಪ್ರಶಾಂತ್ ಒತ್ತಾಯ ಮಲ್ತೆರ. ಕಳೆದ 14 ವರ್ಷಗಳಲ್ಲಿ ಒಂದೇ ಸಲ ನಮಗೆ ಮುಂಬಡ್ತಿ ಅಥವಾ ಇಂಕ್ರಿಮೆಂಟ್ ಮಾಡಿರ್ತಾರೆ. ಅದೇ ಡಿಗ್ರಿ ಕಾಲೇಜಿಗೆ ಅತಿಥಿ ಉಪನ್ಯಾಸಕರಿಗೆ ಕಳೆದ 14 ವರ್ಷಗಳಲ್ಲಿ 3 ಬಾರಿ ಇಂಕ್ರಿಮೆಂಟ್ ಅಥವಾ ಮುಂಬಡ್ತಿ ಮಾಡಿರ್ತಾರೆ. ಸೊ ಇದೊಂದು ಉದಾಹರಣೆ. ಇವಾಗ ನಮ್ಮ ಸಂಬಳ ಭಾಳ ತಡವಾಗಿದೆ. ಈಗ ಎಲ್ಲ ಹಬ್ಬಗಳು ಕಳೆದೋಯ್ತು, ಆದರೆ ನಮ್ಮ ಸಂಬಳ ಬರಲಿಲ್ಲ. ನಾವು ಸಂಬಳಕ್ಕೋಸ್ಕರ ಭಾಳ ಆರ್ಥಿಕ ಸಂಕಷ್ಟಗಳನ್ನು ಎದುರಿಸ್ಕೊಂಡು ಯಾವಾಗಲೂ ಕಾಯ್ತಾ ಇರ್ತೀವಿ. ಈ ರೀತಿ ಈ ಡಿಗ್ರಿ ಕಾಲೇಜವರಿಗೆ ಸಮಯಕ್ಕೆ ಸಂಬಳ ಬಂದುಬಿಡ್ತದೆ. PUC ಅತಿಥಿ ಉಪನ್ಯಾಸಕರಿಗೆ ಸಮಯಕ್ಕೆ ಸಂಬಳ ಬಂದುಬಿಡ್ತದೆ. ಹೈ ಸ್ಕಿಲ್ ಅವರಿಗೂ ಬರುತ್ತೆ. ಆದರೆ ನಮ್ಮ ತಾಂತ್ರಿಕ ಶಿಕ್ಷಣ ಇಲಾಖೆಯ ಅಡಿಯಲ್ಲಿ ಇರುವ ನಮ್ಮಂಥ ಅತಿಥಿ ಉಪನ್ಯಾಸ ಸಂಬಳ ಯಾವಾಗಲೂ ಭಾಳ ತಡವಾಗಿರ್ತದೆ. ಈ ರೀತಿ ನಮಗೆ ಸಮಯಕ್ಕೆ ಬರದೇ ಹೋದರೆ ಈ ಧೂಮಕೇತು ಥರ ಅನಿಸುತ್ತೆ. ಈ ಧೂಮಕೇತು ಯಾವಾಗ ಬಂದು ಬೀಳ್ತದೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಆ ರೀತಿ ನಮ್ಮ ಸಂಬಳ ಆಗಿಬಿಟ್ಟಿದೆ. ಇನ್ನು ನಮ್ಮ ಪೋಸ್ಟ್ ಅಪ್ರೂವಲೇ ಮಾಡಿಸಿಲ್ಲ ನಮ್ಮ ತಾಂತ್ರಿಕ ಶಿಕ್ಷಣ ಇಲಾಖೆ. ಸೋಮವಾರ ಬೈಯಗ ಕುಳಾಯಿದ ಬ್ರಹ್ಮಶ್ರೀ ನಾರಾಯಣ ಗುರು ಸಭಾಂಗಣಡು ಯುವ ವಾಹಿನಿ ಪಣಂಬೂರು ಕುಳಾಯಿ ಘಟಕದ ಜುಲೈ ತಿಂಗಳದ 15 ದಿನ ಕೊರತ ರಡ್ಡನೆ ಸಭೆ ನಡೆತಂಡ. ಸಭೆಟು ವೈದ್ಯಕೀಯ ಕ್ಷೇತ್ರದ ಮಲ್ಲ ಸಾಧನೆ ಮಲ್ತಿನ ವೆಲ್ನಾಗ್ ಜಿಲ್ಲಾ ಆಸ್ಪತ್ರೆದ ಮೂತ್ರರೋಗ ತಜ್ಞರ ಡಾಕ್ಟರ್ ಸದಾನಂದ ಪೂಜಾರಿಯರಿಗೆ ಕರ್ನಾಟಕ ಸರ್ಕಾರದ ಡಾಕ್ಟರ್ BC ರಾಯ್ ರಾಜ್ಯ ಮಟ್ಟದ ಪ್ರಶಸ್ತಿ ತಿಕ್ಕನೇಕ ಮರ್ಯಾದೆ ಮೆಚ್ಚಿಗೆ ಸಂದಾಯಿತ ಮಲ್ತೆರ. ಯುವ ವಾಹಿನಿ ಪಣಂಬೂರು ಕುಳಾಯಿ ಘಟಕದ ಗುರುಕಾರ್ಯರು ರಂಜನ್ ಕೆ ಕೋಟ್ಯಾನ್, ದುಂಬುದ ಗುರುಕಾರ್ಯರು ರವಿ ಅಮೀನ್, ಕಾರ್ಯಂತರ ಯಶವಂತ್, ಕೇಂದ್ರ ಸಮಿತಿಯ ಸಂಘಟನಾ ಕಾರ್ಯಂತರ ಸುನೀತಾ ಗೋಪಾಲ್, ಜತೆ ಕಾರ್ಯಂತರ ಸುರೇಶ್ ಪೂಜಾರಿ ಬೊಕ್ಕ ಘಟಕದ ಸದಸ್ಯರು ಪಾಲ್ಗೊಂಡರು. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಣ ನನ್ನೆಲ್ಲ ಈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.